ಉಡುಪಿಯ ಜಾವಾ ಮತ್ತು ಎಸ್ಡಿ ಮೋಟಾರ್ ಸೈಕಲ್ ಕ್ಲಬ್ ವತಿಯಿಂದ ಜಾವಾ ಡೇ ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ಬೈಕ್ ಟ್ರಾವೆಲರ್ ಸಚಿನ್ ಶೆಟ್ಟಿ ಸೇರಿದಂತೆ ಅನೇಕ ಬೈಕ್ ಪ್ರಿಯರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಹಳೆ ಜಮಾನದ ಸುಂದರ ಜಾವಾ ಬೈಕ್ಗಳು ಮೈದಾನ ತುಂಬಿದ್ದು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ನಾನು ಪ್ರತಿ ವರ್ಷ ಜಾವಾ ಡೇಗೆ ಮಂಗಳೂರು ಉಡುಪಿ ಬಂದು ಮೀಟ್ ಆಗ್ತೇನೆ ಎಲ್ಲರೂ ಇಲ್ಲಿ. ಬಿಕಾಸ್ ನನಗೆ ಫ್ರೆಂಡ್ಸ್ ಬೇಕು. ನಾವು ಫ್ರೆಂಡ್ಸ್ ಆಗಿದ್ದು ಎಲ್ಲರೂ ಜೊತೆಗೆ ಫ್ರೆಂಡ್ಸ್ ಆಗಿದ್ದು ಬೈಕಿಂದ. ಯಾವ ಬೈಕು? ಎಸ್ ಡಿ ಜಾವಾ ಬೈಕ್ ಅಂದರೆ ನನಗೆ ನಮ್ಮ ಅಪ್ಪನ ಹತ್ರ ರಾಜದೂತಿದ್ದು 1973 ಬಾಡಿಡ್. ಅದು ಆವಾಗ ನಾನು ಹುಟ್ಟಿದ್ದು. ನನಗೆ ಯಾವತ್ತೂ ಈ ರೋಡ್ ಕಿಂಗ್ ಸೈಲೆನ್ಸರ್ ಸೌಂಡೇ ಇಷ್ಟ. ಹಾಗಾಗಿ 96 ನಾನು ಹೊಸ ಗಾಡಿ ತೊಗೊಂಡೆ. ನಮ್ಮ ಅಪ್ಪನ ಹತ್ರ ಇನ್ನೂ ರಾಜದೂತಿತ್ತು. ಹಾಗಾಗಿ ನಾನು ಈಗ ಕಿಂಗ್ಸ್ ರೈಡ್ ಅಂತ ನಮ್ಮದೊಂದು ಗ್ರೂಪ್ ಇದೆ. ನಾವು ಮ್ಯಾಂಗ್ಳೂರು, ಮೈಸೂರು, ಉಡುಪಿ ಒಟ್ಟಿಗೂ ಸೇರಿ 3 ತಿಂಗಳಿಗೆ ಒಂದ್ಸರಿ ನಾವು ರೈಡ್ ಮಾಡ್ತೀವಿ.